ವಿ ಚಾನಲ್ ಅಂತ ಹೇಳಿದರೆ ಇವತ್ತು ಬಹುಶಃ ಜನರಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು. ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕಲಿಕ್ಕೆ ಬಹುಶಃ ಅನೇಕ ಕಾರ್ಯಕ್ರಮಗಳು, ಅದು ಜನಧ್ವನಿ ಇರ್ಬೋದು, ತರ್ಕ ಇರ್ಬೋದು, ಅಂಥ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹುಡುಕಿದೆ. ಇವತ್ತು ಜನ ಏನು ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಟಿ ವಿ ಚಾನಲ್ ಅಂತ ಹೇಳಿದರೆ ಬರೀ ಸಮಸ್ಯೆಗಳನ್ನು ಮಾತ್ರ ಹೇಳುವುದಲ್ಲ, ಅದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದು ಕೂಡ ಜನವನ್ನು ಬಯಸ್ತಾರೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಟಿ ವಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಚಾನಲು ಕೋಸ್ಟಲ್ ಕರ್ನಾಟಕದ ಎಲ್ಲ ಮನೆಯ ಮಾತಾಗಿರ್ತಕ್ಕಂಥದ್ದು. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಜನರಿಗೆ ಅರಿವು ಮೂಡಿಸುವಂಥದ್ದು ಇರ್ಬೋದು, ಜನರಿಗೆ ಬೇಕಾದಂಥ ವಿಚಾರಗಳ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕುವಂಥದ್ದು ಇರ್ಬೋದು, ಅಥವಾ ಅಧಿಕಾರಿಗಳಿಗೆ ಮತ್ತು ಜನರಿಗೆ ತೊಂದರೆಗಳಾದಾಗ ಅದರ ಮಧ್ಯೆ ಸಂಧಾನ ಏರ್ಪಡಿಸುವುದು ಅದಿರ್ಬೋದು, ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥದ್ದು ಇರ್ಬೋದು. ಇಂಥ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಟಿ ವಿ ತನ್ನದೇ ಆದ ಪಾತ್ರವನ್ನು ವಹಿಸಿದೆ. ಹಾಗಾಗಿ ನಾನು ನಮ್ಮ ಟಿ ವಿಗೆ ಶುಭ ಕೋರ್ತೇನೆ. 10 ವರ್ಷಗಳ ಸಾರ್ಥಕ ಸೇವೆಯನ್ನು ಈ ಟಿ ವಿ ಸಲ್ಲಿಸಿದೆ. ಇನ್ನು ಮುಂದೆ ಕೂಡ ಇದು ಜನಮೆಚ್ಚಿನ ಒಂದು ಚಾನಲ್ ಆಗಿ ಮೂಡಿ ಬರಲಿ, ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕುವಂಥ ಒಂದು ಚಾನಲ್ ಆಗಿ ಮೂಡಿ ಬರಲಿ ಅಂಥೇಳಿ ನಾನು ಶುಭವನ್ನು ಹಾರೈಸ್ತೇನೆ. ನಾನು 10 ವರ್ಷಗಳಿಂದ ಸುಮಾರು ಬಹುಶಃ 10 ವರ್ಷಗಳ ಕಾಲದಲ್ಲಿ ಕೂಡ ನಾನು ಅವರ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ. ಈ 10 ವರ್ಷಗಳಲ್ಲಿ ನಾನು MLC ಆದ ನಂತರ ಕೂಡ ಈ ಒಂದು ಚಾನಲಿಗೆ ಹೋಗಿ, ಸ್ಟುಡಿಯೋಗೆ ಹೋಗಿ ನನ್ನ ಸಮಸ್ಯೆಯನ್ನು ಹೇಳುವಂಥದ್ದಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಈ ಚಾನಲ್ಗೆ ನಾನು ಶುಭ ಹಾರೈಸ್ತೇನೆ. ಈ ಚಾನಲ್ ಹೆಚ್ಚು ವರ್ಷಗಳ ಬಾಳಿಕೆ ಬರಬೇಕು, ಜನರ ಹತ್ತಿರ ಹೋಗುವಂಥ ಕೆಲಸ ಆಗಬೇಕು ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸುವಂಥ ಚಾನಲ್ ಆಗಿ ಮೂಡಿ ಬರಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ. ಧನ್ಯವಾದಗಳು.